ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮತ ಮೋಕೆಳು ಎತ್ಕೊಂಡು ಹೊಸ ಕೊರಲ್ದ ಇನ್ನಿತ ಸುದ್ದಿಗೊಂಚಲಿನ ಸುರು ಬಂತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. 17ನೇ ಲೋಕಸಭಾ ಚುನಾವಣೆದ ಭಾರಿ ಕಾತರದ ಕುತೂಹಲದ ಚುನಾವಣಾ ಫಲಿತಾಂಶದ ರಹಸ್ಯ ಅಕೇರಿಗಳ ಬಹಿರಂಗ ಆತನು ಆಂಡ ಚುನಾವಣಾ ಪೂರ್ವ ಲೆಕ್ಕಾಚಾರದ ಸಮೀಕ್ಷೆಯಲ್ಲಿ ಮಾತ ಅಡಿಮೇಲ್ ಮಂತಿನ ಈ ಫಲಿತಾಂಶ NDA ಒಕ್ಕೂಟಗೂ ಬೆಗರ ಜಪಡಾವ ಲೆಕ್ಕ ಮಾತದಂಡು ಆಂಡಲ NDA ಒಕ್ಕೂಟ ಸರಳದ ಬಹುಮತದ ಕೈತಳ್ಳು ಉಂಡು ಆಂಡ ರಾಜಕೀಯಡು ಅವೆಲ್ಲ ಪನಿಯರ ಸಾಧ್ಯ ದಿನ ಸ್ಥಿತಿ ಇಟ್ಲ ಉಂಡು. 17ನೇ ಲೋಕಸಭಾ ಚುನಾವಣೆ ಸಮರದ ಫಲಿತಾಂಶದ ರಹಸ್ಯ ಸ್ಫೋಟ ಆತಂಡು 7 ಹಂತದ ಮತದಾನ 48 ದಿನದ ಕುತೂಹಲದ ಕಾಪುನ ಆತಂಕ ಇನ್ನಿತ ಒಟ್ಟಿಗೆ ಅಖೀರ್ದ ಹಂತದ ಜೂನ್ 1 ತಾರೀಕದ ಮತದಾನ ಮುಗಿಲಕನೆ ಬತ್ತಿನ ಚುನಾವಣಾ ಫಲಿತಾಂಶದ ಸಮೀಕ್ಷೆಲು ಹೆಚ್ಚು ಕಡಿಮೆ ಮಾತಾ ಸಮೀಕ್ಷೆಲು ಬಿಜೆಪಿ ಬೊಕ್ಕ ಮಿತ್ರ ಪಕ್ಷಲಿಗೆ 350 ಪರ್ದಲ ಹೆಚ್ಚಿಗೆ ಸ್ಥಾನನು ತೋಜಾ ಹೊಂದಿತ್ತಂಡು ಆಂಡ ಫಲಿತಾಂಶ ಈ ಸಮೀಕ್ಷೆಯನ್ನು ಮಾತ ಅಡಿಮೇಲ್ ಮಲ್ತದಂಡು ದೇಶದೊರ್ಮೆ ಬಿಜೆಪಿ ವ್ಯಾಪಕ ಬೆಂಬಲ ತೋಜಿತು ಬತ್ತದಿತ್ತಂಡಲ್ಲ ಅವು ಕೇವಲ ಪ್ರಧಾನಿ ಮೋದಿಯರ್ನ ಪ್ರಚಾರದ ಪ್ರಭಾವ ಬುಂಡ ಬೇತೆ ದಾಲ ಇಜ್ಜಿ ಪನ್ಪಿನೇನು ಫಲಿತಾಂಶ ತೋಜಾದು ಕೊಡ್ತಂಡು ಅಂಚನೆ ಕಾಂಗ್ರೆಸ್ ಒಕ್ಕೂಟ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಲದ ಒಗ್ಗೂಡಿನ ಹೋರಾಟ ಗ್ಯಾರಂಟಿದ ಬೆಂಬಲ ಇಂದುಲ ಒಂತೆ ಮಟ್ಟಗು ಜನಕ್ಲೆನ ಗೇನ ಒಯ್ತದನ ಪನ್ಪಿನವುಲ ತೋಜಿದು ಬತ್ತಂಡು. ಖರ್ಗೆ जी आपने बड़ी सही बात बोली. जहां तक आप हमारी मदद कर सकते थे उसी लेवल तक मदद की. देखिए ये चुनाव इंडिया गठबंधन और कांग्रेस पार्टी सिर्फ एक राजनीतिक दल के खिलाफ नहीं लड़ी थी. ये चुनाव हम बीजेपी एक राजनीतिक दल, हिंदुस्तान के इंस्टीट्यूशंस, हिंदुस्तान का जो पूरा गवर्नेंस का स्ट्रक्चर है, इंटेलिजेंस एजेंसीज, CBI, ED, ये सब आधी जुडिशरी, इन सब के खिलाफ हम लड़े थे क्योंकि इन सब संस्थाओं को, इन सब इंस्टीट्यूशंस को नरेंद्र मोदी जी ने और अमित शाह जी ने कैप्चर करा, धमकाया, डराया. ಮಲ್ಲ ನಿರೀಕ್ಷೆದ ಉತ್ತರ ಪ್ರದೇಶಡು ಬಿಜೆಪಿಗೆ ಭಾರಿ ಹಿನ್ನಡೆ, ಪಶ್ಚಿಮ ಬಂಗಾಳಡು ಮಹಾರಾಷ್ಟ್ರಡು ಅನುಭವಿಸಿನ ಹಿನ್ನಡೆ ಇಂದು ಒಟ್ಟಾರೆ ಫಲಿತಾಂಶದ ಮಿತ್ತು ಪರಿಣಾಮ ಬೀರುತ್ತುಂಡು. ಅಂಚನೆ ಕರ್ನಾಟಕಡ್ಲ 28 ಸ್ಥಾನಡು JDS ಮಿತ್ರ ಪಕ್ಷದ 2 ಸ್ಥಾನ ಬಲಟು ಒಟ್ಟು 18 ಸ್ಥಾನಗು ತೃಪ್ತಿ ಪಡೆಯೋಡಾದು ಬತ್ತಂಡು. ಒಟ್ಟು NDA ಒಕ್ಕೂಟ ಕೈತಲ್ 290 ತೃಪ್ತಿ ಪಡೆಯೋಡಾಂಡು. ಮಲ್ಲ ಪಕ್ಷ ಅದು ತೋಜಿದು ಬತ್ತಿನ ಬಿಜೆಪಿ 240 ಸ್ಥಾನಗು ತೃಪ್ತಿ ಪಡೆಯೋಡಾಂಡು. ಇಂಡಿ ಒಕ್ಕೂಟದ ಮುಖ್ಯ ಪಕ್ಷ ಕಾಂಗ್ರೆಸ್ ಕೈತಲ್ 97 ಸ್ಥಾನ ಪಡೆಂಡ ಒಟ್ಟು ಮಿತ್ರ ಪಕ್ಷಲದ ಬಲ 229 ತೋಜಿದು ಬತ್ತಂಡು. ಇದಕ್ಕೆ ಒಟ್ಟಿಗೆ ಪ್ರಧಾನಮಂತ್ರಿ ಗದ್ದುಗೆ ಅಧಿಕಾರದ ರಾಜಕೀಯದ ಚದುರಂಗದಾಟಲ ಶುರುವಾತಂಡು. ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಬೊಕ್ಕ ಬಿಹಾರದ ನಿತೀಶ್ ಕುಮಾರ್ ನೇತೃತ್ವದ JDUದ ಸ್ಥಾನ ಬಲಕ್ಕೆ ಕಾಂಗ್ರೆಸ್ ಮುತಾಲಿಕೆದ ಇಂಡಿ ಒಕ್ಕೂಟ ಪ್ರಯತ್ನ ಶುರು ಮಾಡಿದಂಡು. ದಕ್ಷಿಣ ಕನ್ನಡದಲ್ಲಿ ಇವತ್ತು ಹಿಂದುತ್ವದ ಗೆಲುವಾಗಿದೆ. ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವಿದು. ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಗೆಲುವಿದು. ಈ ಗೆಲುವನ್ನು ಈ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಉಳಿಸಿ ಬೆಳೆಸಲಿಕ್ಕೆ ಮತ್ತು ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆ ಈ ಗೆಲುವನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ನಮ್ಮೆಲ್ಲ ಶಾಸಕರ ಸಲಹೆ ಸಹಕಾರ ಅವರ ಒಟ್ಟಿಗೆ ಸೇರಿಕೊಂಡು ಜಿಲ್ಲೆಯ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು
ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದೊಂದಿಗೆ ಪ್ರೇರಣೆಯೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ನಾನು ಶ್ರಮ ಪಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವು ಆಗಿದೆ. ಈ ಚುನಾವಣೆ ಕಾರ್ಯಕರ್ತರ ಗೆಲುವು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಅತ್ಯಂತ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಯ ಮತದಾರರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ ನೀಡುವ ಮುಖಾಂತರ BJPಯನ್ನು ಮತ್ತೆ ಗೆಲ್ಲಿಸಿದ್ದಾರೆ. ನಾನು ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಮತದಾರರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಕಾರ್ಯಕರ್ತರಿಗೆ ಕೂಡ ಈ ಒಂದು ವಿಜಯದ ಈ ಒಂದು ಎಲ್ಲ ಏನಾದರೂ ಶ್ರೇಯಸ್ಸು ಹೋಗುವುದಿದ್ದರೆ ಕಾರ್ಯಕರ್ತರ ಹಗಲಿರುವ ಪರಿಶ್ರಮಕ್ಕೆ ನ್ಯಾಯ ಸಿಕ್ಕಿದೆ. BJP ಭದ್ರವಾಗಿ ಗೆದ್ದಿದೆ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಸದಸ್ಯರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ನಾವು ಜೊತೆಗೆ ಬ್ರಿಜೇಶ್ ಚೌಟರು ವಿನ್ ಆಗುವ ಖುಷಿಯಲ್ಲಿ ಅದರ ಸಂತೋಷ ವ್ಯಕ್ತಪಡಿಸಲು ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇವೆ. ಅವರು ಬಹುಮತದಿಂದ ವಿನ್ ಆಗಿ ಇಲ್ಲಿಗೆ ಸಂಸದರಾಗಿ ಬರ್ತಾರೆ ಎನ್ನುವ ಭರವಸೆಯಲ್ಲಿ ನಾವು 1-2 ತಿಂಗಳಿಂದ ಕಾಯ್ತಾ ನಿರೀಕ್ಷೆಯಲ್ಲಿದ್ದೇವೆ. ಅದೇ ರೀತಿ ಮೇಲೆ ನಮ್ಮ ನರೇಂದ್ರ ಮೋದಿಜಿ ಕೂಡ ಬರುವ 3ನೇ ಬಾರಿಗೆ ಪ್ರಧಾನಿ ಆಗುವ ಖುಷಿಯನ್ನು ನಾವು ತುಂಬ ಜನರು ವ್ಯಕ್ತಪಡಿಸ್ತಿದ್ದೇವೆ. ಅದೇ ರೀತಿ ಬ್ರಿಜೇಶ್ ಚೌಟರು ಇಲ್ಲಿಗೆ ಸಂಸದರಾಗಿ ಬಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಎನ್ನುವ ಭರವಸೆಯಿಂದ ನಾವಿದ್ದೇವೆ. ಅವರಿಗೋಸ್ಕರ ನಾವು ತುಂಬ ಪ್ರಚಾರಕ್ಕೆ ಇದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಹಿಳಾ ವೇದಿಕೆಯಿಂದ ನಾವು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಟೀಮ್ ಕೂಡ ತುಂಬ ಅವರಿಗೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅವರು ವಿನ್ ಆಗೋದು ನಮಗೆ ತುಂಬ ಖುಷಿಯ ವಿಚಾರ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ, ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಬಹುಮತದಿಂದ ಆಯ್ಕೆ ಆಗ್ತಾರೆ ಎನ್ನುವಂತಹ ನಮಗೆ ಮಾಹಿತಿ ಈಗಾಗಲೇ ದೊರೆತಿದೆ. ಇದೆಲ್ಲ ನಮಗೊಂದು ಸಂಭ್ರಮದ ವಾತಾವರಣ ಈಗಾಗಲೇ ನೋಡ್ಬೋದು. ಎಲ್ಲರೂ ಹುಮ್ಮಸ್ಸಿನಲ್ಲಿದ್ದಾರೆ ಈ ಒಂದು ವಿಜಯೋತ್ಸವವನ್ನು ಆಚರಿಸುವಂತಹ. ಈಗಾಗಲೇ ಬ್ರಿಜೇಶ್ ಚೌಟರ್ ಅವರು 30,000ಗಳಿಗಿಂತಲೂ ಹೆಚ್ಚಿನ ಮತದಲ್ಲಿ ಮುಂದುತ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ 1 ಲಕ್ಷದ ಅಂತರದಲ್ಲಿ ಮುಂದುವರಿದಿದ್ದಾರೆ. ನಮಗೆಲ್ಲ ಹಬ್ಬದ ವಾತಾವರಣ. ನಾವು ಉಳ್ಳಾಲ ಮಹಿಳಾ ಮೋರ್ಚಾದ ವತಿಯಿಂದ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಟೀಮೇ ಇಲ್ಲಿ ಮಹಿಳಾ ಮೋರ್ಚಾದ ಒಂದು ಟೀಮೇ ಇಲ್ಲಿಗೆ ಬಂದಿದೆ. ತುಂಬ ಬ್ರಿಜೇಶ್ ಚೌಟರಿಗೆ ನಾವು ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ಅದಕ್ಕೋಸ್ಕರ ನಾವು ಉಳ್ಳಾಲದಿಂದ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಒಂದು ನಾವು ಸಂಭ್ರಮವನ್ನು ಆಚರಿಸುವ ಅಂತ ಹೇಳಿ ಬಂದಿದ್ದೇವೆ. ತುಂಬ ಧನ್ಯವಾದಗಳು ನಿಮಗೂ ಕೂಡ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ 3.0 ನರೇಂದ್ರ ಮೋದಿ 3.0. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಜಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಜಿ. ಕನ್ನಡ ಜಿಲ್ಲೆ ಕರಾವಳಿ ಕ್ಷೇತ್ರ ಹಿಂದುತ್ವದ ಕ್ಷೇತ್ರ, ಒಂದು ಭದ್ರಕೋಟೆ. ಆ ಕೋಟೆ ಹಿಂದೆ ನಳಿನ್ ಕುಮಾರ್ ಕಟೀಲನ್ನು 3 ಸಲ ಗೆಲ್ಲಿಸಿ ಅಂತರ ಜಾಸ್ತಿ ಮಾಡಿಕೊಂಡು 2,70,000 ಲೀಡಲ್ಲಿ ಕಳೆದ ಸಲ ನಾವು ಗೆದ್ದಿದ್ದೆವು. ಆ ಅಂತರವನ್ನು ನಮಗೆ ದಾಟಲಿಕ್ಕೆ ಸಾಧ್ಯ ಆಗದಿದ್ದರೂ 2 ಲಕ್ಷದ ಒಳಗಿನ ಅಂತರದಲ್ಲಿ ನಾವು ಖಂಡಿತ ಗೆಲುವನ್ನು ಸಾಧಿಸ್ತೇವೆ. ನಮ್ಮ ಬ್ರಿಜೇಶ್ ಚೌಟ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅತ್ಯಂತ ಬಹುಮತದಿಂದ ಗೆದ್ದು ಬರ್ತಾರೆ. ಮತ್ತು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯನ್ನು ಖಂಡಿತ ಅವರು ಮಾಡ್ತಾರೆ. ಅವರಿಗೆಲ್ಲ ರೀತಿಯ ಸಾಮರ್ಥ್ಯಗಳಿದೆ. ಮಾರ್ಗದರ್ಶನ ಮಾಡಲಿಕ್ಕೆ ಮಾಜಿ ನಮ್ಮ ಸಂಸದರ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಪಕ್ಷದ ಹಿರಿಯರಿದ್ದಾರೆ. ಅವರ ಮಾರ್ಗದರ್ಶನ ಪಡ್ಕೊಂಡು ಒಳ್ಳೆಯ ಅಭಿವೃದ್ಧಿಯನ್ನು ಕೇಂದ್ರದಿಂದ ಈಗ ಕೇಂದ್ರದಲ್ಲಿ ಪಕ್ಷಕ್ಕೆ ನಮ್ಮ ಗೆಲುವು ಸಹ ಖಂಡಿತ ಬರ್ತದೆ. ಅಧಿಕಾರವನ್ನು ನಾವೇ ಮಾಡ್ತೇವೆ. ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ.
ಇಡೀ ದೇಶದಾದ್ಯಂತ ಇವತ್ತು ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಭಾಳ ಸಂತೋಷ ಆಗ್ತಾಯಿದೆ. ನಮ್ಮೆಲ್ಲರ ನಾಯಕರಾಗಿರುವಂಥ ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಅತ್ಯಧಿಕ ಅಂದರೆ 1.5 ಲಕ್ಷಕ್ಕೂ ಅಧಿಕ ಮತದಲ್ಲಿ ಗೆಲ್ಲುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ಭಾಳ ಸಂತೋಷ ಆಗ್ತಾಯಿದೆ. ಕಾರ್ಯಕರ್ತರು ಬಹಳ ಹುರುಪಿನಿಂದ ಬಹಳ ವಿಜೃಂಭಣೆಯಿಂದ ಈ ಗೆಲುವನ್ನು ಸ್ವಾಗತಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದಂಥ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದ ಫಲ ಇವತ್ತು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಕಾರ್ಯಕರ್ತರಿಗೆ ಸಂದಂಥ ಜಯ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವಿವತ್ತು ಎಲ್ಲ ಕಾರ್ಯಕರ್ತರು ಭಾಳ ಸಂತೋಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಹಾಗಾಗಿ ಈ ದೇಶಕ್ಕೆ ಮತ್ತೊಬ್ಬ ಮಂಗಳೂರಿನಿಂದ ಮತ್ತೊಬ್ಬ ಸೈನಿಕನನ್ನು ಈ ದೇಶದ ರಕ್ಷಣೆಗೆ ಕಳಿಸುವಂಥ ಪ್ರಯತ್ನ ಈ ನಾಡಿನ ಜನತೆಯಿಂದಾಗಿದೆ. ಹಾಗಾಗಿ ಎಲ್ಲ ಜನತೆಗೆ ಸಂದರ್ಭ ನಾನು ಹೃದಯ ತುಂಬಿದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. भारतीय जनता पार्टी की भारतीय जनता पार्टी की नरेंद्र मोदी जी की ब्रिजेश चौटाला की बोलो भारत माता की मोदी मोदी जय जय मोदी 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 जय जय मोदी बोलो भारत माता की ಭದ್ರಕೋಟೆಯನ್ನು ಉಳಿಸಿದ ಬಿಜೆಪಿಗೆ ಹಿಂದುತ್ವದ ಭದ್ರಕೋಟೆಯನ್ನು ಉಳಿಸಿದ ಬಿಜೆಪಿಗೆ ಭದ್ರಕೋಟೆಗೆ ಬ್ರಿಜೇಶ್ ಚೌಟಾ ಮುನ್ನಡೆ ಬ್ರಿಜೇಶ್ ಚೌಟಾ ಮುನ್ನಡೆ ಬ್ರಿಜೇಶ್ ಚೌಟಾ ಮುನ್ನಡೆ ಬ್ರಿಜೇಶ್ भारतीय जनता पार्टी की कैप्टन ब्रिजेश चौटाला की बोलो भारत माता की भारत माता के भारत माता के भारत माता के भारतीय जनता पार्टी के नरेंद्र मोदी के भारत माता की योगी आदित्यनाथ की ತಗೊಳ್ಳಿ ತಗೊಳ್ಳಿ ನಿಮ್ಗೆ ನಿಮ್ಗೆ ಕೆಳಗಡೆ ಮಾಡಿ ಇದನ್ನ ಕೆಳಗಡೆ ಮಾಡಿ ಇದನ್ನ ಇಲ್ಲಿ ತಿನ್ಸ್ಕೊಡಿ ಭಾಳ ಸಂತೋಷ ಆಗ್ತದೆ. ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸಗಳನ್ನು ಮಾಡಿದ್ದಾರೆ. ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸಬೇಕೆಂಬಂಥ ಒಂದು ಪಣವನ್ನು ತೊಟ್ಟು ಕಾರ್ಯಕರ್ತರು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಕಾರ್ಯಕರ್ತರ ಪರಿಶ್ರಮಕ್ಕೆ ಕೆಲಸಕ್ಕೆ ಇವತ್ತು ಬಹುಮಾನ ಸಿಕ್ಕಿದೆ. ಖಂಡಿತ ಖುಷಿ ಆಗ್ತದೆ. ಕರಾವಳಿ ಪ್ರದೇಶದಲ್ಲಿ ಎಲ್ಲದರಲ್ಲೂ ಸಹ BJP ಪುನಃ ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಜೈಬೇರಿಯನ್ನು ಬರೆಸಿದ್ದೇವೆ. ಓಕೆ, ಇವಾಗ ಕೇಂದ್ರದ ಬಗ್ಗೆ ಏನು ಹೇಳಲಿಕ್ಕೆ ಕೇಂದ್ರದಲ್ಲಿ NDA ಸರ್ಕಾರನೇ ಸರ್ಕಾರ ಮಾಡ್ತಾ ಇದೆ. ಇನ್ಕಂಬೆನ್ಸಿ ಇದ್ದರೂ ಸಹ ಪುನಃ ನಾವು ಆ ನಂಬರನ್ನು ಏನು ಮ್ಯಾಜಿಕ್ ಫಿಗರ್ 270 ಇದೆ ಅದನ್ನು ಕ್ರಾಸ್ ಮಾಡುವಂಥ ಕೆಲಸ NDA ಕೂಟದಿಂದ ಆಗಿದೆ. ಇದರಲ್ಲಿ ಪುನಃ ಕಾಂಗ್ರೆಸ್ನವರು ಅದು ಇದು ಮಾತಾಡೋದನ್ನು ನಮಗೆ ಕೇಳಿ ಬರ್ತದೇ ಇದೆ. ಇದರಲ್ಲಿ ಎರಡು ವಿಷಯ ನಾವು ಗಮನ ಹರಿಸಬೇಕು. ಒಂದು,
ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸಹ 100 ದಾಟುವಂಥ ಶಕ್ತಿ ಅವ್ರ ಹತ್ರ ಇಲ್ಲ. 100 ವರ್ಷಗಳಿಗಿಂತ ಹಳೆದಾದ ಪಕ್ಷ. ಅವರ ಹಿಸ್ಟ್ರಿ ನೋಡಿದರೆ 120 ವರ್ಷ ಏನೋ ಹೇಳ್ತಾರೆ. ಇನ್ನೂ ಸಹ 100 ನಂಬರನ್ನು ಅವರಿಗೆ ದಾಟಲಿಕ್ಕೆ ಆಗಲಿಲ್ಲ. 40, 50, 70, 80 ಅಂತ ಆಚೆ ಹೋಗ್ತಾ ಇರ್ತಾರೆ. ಒಂದು. ಎರಡನೇದಾಗಿ ನಮ್ಮ ಟೋಟಲ್ ಡೆಮೋಕ್ರಸಿಯೇ ಸತ್ತೋಗಿದೆ, ಪ್ರಜಾಪ್ರಭುತ್ವದೇ ಸಾಯ್ತಾ ಉಂಟು. ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಇಲೆಕ್ಷನ್ ಎಲ್ಲ ರಿಗ್ ಆಗ್ತಾ ಉಂಟು ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ಮತ್ತು INDA ಅಲಯನ್ಸ್ನ ನಾಯಕರು ಏನು ಹೇಳ್ತಾ ಇದ್ದಾರೆ. ಅವ್ರು ಇವತ್ತು ಉತ್ತರ ಕೊಡಬೇಕು. ಮೆಷಿನ್ ಸರಿ ಇಲ್ವಾ, EVM ಮೆಷಿನ್ ಸರಿ ಇಲ್ವಾ, ಅಥವಾ ಇವತ್ತು ಸರಿ ಆಯಿತಾ, ಅದಕ್ಕೆ ಉತ್ತರ ಕೊಟ್ಟರೆ ಒಳ್ಳೆದಿತ್ತು. ನೋಡಿ, ನಮಗೆ ತಮಿಳುನಾಡು ಮತ್ತು ಕೇರಳದಲ್ಲಿ ನಾವು ಇಷ್ಟವರೆಗೆ ಖಾತೆನೇ ತೆರಲಿಲ್ಲ. ಖಾತೆ ತೆರುವಂಥ ವ್ಯವಸ್ಥೆ ಇವತ್ತು ಇನ್ನೂ ಸಹ 1 ಸೀಟ್ ನಮಗೆ ತಮಿಳುನಾಡಿನಲ್ಲಿ ಸಿಕ್ಕಿದೆ. ನಾವು ಪ್ರಯತ್ನ ಮಾಡಿದೆ. ಇದರಲ್ಲಿ ನೀವು ಗಮನಿಸಬೇಕಾದ ಏನಂತ ಹೇಳಿದ್ರೆ, ವೋಟ್ ಶೇರ್ಸ್ ಏನಿದೆ, ವೋಟ್ ಶೇರ್ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ. ತಮಿಳುನಾಡಲ್ಲಿ ನಮ್ಮ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ. ಕೇರಳದಲ್ಲಿ ನಾವು ಆಲ್ರೆಡಿ 1 ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ, ನಮ್ಮ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಮಾಡ್ತಾ ಇದ್ದೇವೆ. ಒಡಿಸ್ಸಾದಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ MP ಕ್ಯಾಂಡಿಡೇಟ್ಸ್ಗಳು ವಿನ್ ಆಗಿದ್ದಾರೆ ಮತ್ತು ಸರ್ಕಾರವನ್ನು ಸಹ ಮಾಡುವಂಥ ಹಂತದಲ್ಲಿ ನಾವಿದ್ದೇವೆ. ಅರುಣಾಚಲ ಪ್ರದೇಶದಲ್ಲಿ ಮೊನ್ನೆ ತಾನೇ ಸರ್ಕಾರ ಮಾಡಿದ್ದೇವೆ. ಇದೆಲ್ಲವನ್ನು ಸಹ ನಾವು ಗಣನೆ ತೆಗೆದುಕೊಂಡ್ರೆ ವೋಟ್ ಶೇರ್ ನಾವು ಕೆಲವು ಕಡೆ ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಟೋಟಲ್ ಆಗಿ ಮೇಂಟೈನ್ ಆಗಿದೆ. ಎಲ್ಲೂ ಸಹ ನಮಗೆ ಕಮ್ಮಿ ಆಗಲಿಲ್ಲ ವೋಟ್ ಶೇರ್ಸ್. ನಾವು ಮ್ಯಾನಿಫೆಸ್ಟೋದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತೇವೆ. ಗೊತ್ತಿರುವಂಥ ವಿಷಯ ನಮ್ಮ ಪಬ್ಲಿಕ್ ಡೊಮೇನಲ್ಲಿ ಇದೆ. ಮ್ಯಾನಿಫೆಸ್ಟೇಷನ್ ಏನೆಲ್ಲ ನಾವು ಸಾರ್ವಜನಿಕರಿಗೆ ಪಬ್ಲಿಕ್ಕಿಗೆ ಹೇಳಿದ್ದೇವೆ ಇದನ್ನು ಮಾಡ್ತೇವೆ ಅಂತ, ಈ ಅವಧಿಯಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತದೆ. ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದ ಬ್ರಿಜೇಶ್ ಚೌಟ ಹಾಗೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಅಭ್ಯರ್ಥಿಯಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಹು ಅಂತರಗಳ ಮತದಿಂದ ಇವತ್ತು ಜಯಶೀಲರಾಗಿದ್ದಾರೆ. ಗೆಲುವಿನ ಒಂದು ಅಂತರದಲ್ಲಿ ಇದ್ದಾರೆ. ಇನ್ನೇನು ಘೋಷಣೆ ಆಗಲಿಕ್ಕೂ ಕೂಡ ಇದೆ. ಬಹುಶಃ ಈ ಬಾರಿ ಮತದಾರರನ್ನು ಖಂಡಿತವಾಗಿ ನಾವು ಅಭಿನಂದಿಸಲೇಬೇಕು. ಯಾವುದೇ ಗ್ಯಾರಂಟಿಗಳಿಗೆ ಆಮಿಷಗಳಲ್ಲಿ ಒಡ್ಡಿದ್ದರೂ ಕೂಡ ಕಾಂಗ್ರೆಸ್ ಇವತ್ತು ಮತದಾರರು ತಮ್ಮ ಓಟನ್ನು ಯಾರಿಗೆ ಹಾಕಬೇಕು, ಯಾರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಮಂದಿ ಈ ಬಾರಿ ಜಾತಿ ಮತ ಭೇದ ಯಾವುದೇ ಅಂತರವಿಲ್ಲದೆ ಇವತ್ತು BJPಯನ್ನು ಆರಿಸಿ ಕಳಿಸಿದ್ದಾರೆ. ಬಹುಶಃ ಬ್ರಿಜೇಶ್ ಚೌಟ ಅವರು ಸೈನಿಕರಾಗಿದ್ದಕ್ಕೂ ಅವರು ಇನ್ನೇನು ಅವರು ಮಂಗಳೂರಿನಂಥ ಅಭಿವೃದ್ಧಿ ಕೆಲಸ ಕಾಮಗಾರಿಗಳನ್ನು ಏನೆಲ್ಲ ಮಾಡಬೇಕು ಈಗಾಗಲೇ ಅವರು ಭರವಸೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವರ ನಿರೀಕ್ಷೆಗೂ ಮೀರಿ ಜನತೆಗೆ ಜನತೆಯೊಡನೆ ಇದ್ದುಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಅದರ ಜೊತೆಗೆ ಇವತ್ತು ಕಾರ್ಯಕರ್ತರನ್ನು ನಾವು ಅಭಿನಂದಿಸಲೇಬೇಕು. ಹಗಲು ಇರುಳು ಎನ್ನದೇ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗಾಗಿ ದುಡಿದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪದಾಧಿಕಾರಿಗಳ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ಬ್ರಿಜೇಶ್ ಚೌಟ ಅವರು, ಅದೇ ರೀತಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಜೊತೆಗಿದ್ದು ಕಾರ್ಯಕರ್ತರ ಜೊತೆಗಿದ್ದು ಕೆಲಸ ಮಾಡಿದವರು. ಅವರು ಹೊಸದೇನಲ್ಲ. ಕೋಟ ಶ್ರೀನಿವಾಸ್ ಪೂಜಾರಿ ಅವರಂತೂ ಬಹಳ ಅಂತರಗಳ ಮತದಿಂದ ಇವತ್ತು ಗೆದ್ದು ಬಂದಿದ್ದಾರೆ. ಅದು ಕೂಡ ಹೆಮ್ಮೆಯ ಸಂಗತಿ. ಅದೇ ರೀತಿ 1 ಲಕ್ಷಕ್ಕೂ ಮಿಕ್ಕಿ 1.5 ಲಕ್ಷಕ್ಕೂ ಮಿಕ್ಕಿ ಇವತ್ತು ಮತಗಳ ಅಂತರದಿಂದ ನಮ್ಮ ಬ್ರಿಜೇಶ್ ಚೌಟ ಅವರು ಕೂಡ ಗೆದ್ದು ಬಂದಿದ್ದಾರೆ. ಇನ್ನೇನು ತುಂಬ ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರು ಇವತ್ತು ಮತ ಎಣಿಕೆಯ ಕೇಂದ್ರದ ಹತ್ತಿರ ನಾವು ಸೇರಿದ್ದೇವೆ. ಬೆಳಗಿನ ಜಾವ 8 ಗಂಟೆಯಿಂದ ಇದೀಗೂ ಕೂಡ ಒಂದು ಕಾಫಿ ಟೀ ಊಟನೂ ಮಾಡದ ನಮ್ಮ ಕಾರ್ಯಕರ್ತರು ಇಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸೇರಿದ್ದಾರೆ. ಬಹುಶಃ ಕಾರ್ಯಕರ್ತರ ಗೆಲುವು ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಾರದು. ಕಾರ್ಯಕರ್ತರು ದಿನವಿಡೀ ದುಡಿದು ಈ ಗೆಲುವಿಗೆ ಕಾರಣರಾಗಿದ್ದಾರೆ. ಮತ್ತೊಮ್ಮೆ ನಾನು ನಮ್ಮ ಕಾರ್ಯಕರ್ತರಿಗೆ ಹಾಗೆ ಬ್ರಿಜೇಶ್ ಚೌಟ ಅವರಿಗೆ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಖಂಡಿತವಾಗಿಯೇ ಇವತ್ತು ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಗೊಂದಲಗಳು ಆಗಿವೆ. ಆದರೂ ಕೂಡ BJP ಆಡಳಿತಕ್ಕೆ ಬರುತ್ತೆ, ಕೇಂದ್ರ ಸರ್ಕಾರದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯುತ್ತೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವಾಗಿದೆ. ನಮ್ಮ ವಿಚಾರ ಹಿಂದುತ್ವದ ಗೆಲುವಾಗಿದೆ. ನಮ್ಮ ಸಂಘಟನೆಯ ಗೆಲುವಾಗಿದೆ. ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೆವು. ತುಳುನಾಡಿನ ಮಣ್ಣು ಸತ್ಯ ಧರ್ಮ ನ್ಯಾಯಕ್ಕೆ ಯಾವತ್ತೂ ಗಟ್ಟಿಯಾಗಿ ನಿಂತಂಥ ಮಣ್ಣು. ಇವತ್ತು ಆ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯದ ಜಯ